भावनानी बहिणीनो, थोड्या वेळ आम्ही मौन राहूया. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನಗೆ ಆನಂದ. ನಿನ್ನ ಪ್ರಾಂಗಣದಲ್ಲಿ ಕಳೆದೊಂದು ದಿನ ತಿಳಿವೆನು ನನ್ನ ಬದುಕಿನ 1000 ದಿನಕ್ಕೂ ಮೇಲೆಂದು. ಇವತ್ತು ಒಂದು ದಿವಸ ಪ್ರಭುವಿಗಾಗಿ ನಾವು ಮೀಸಲಾಗಿಟ್ಟಿದ್ದೇವೆ. ಈ ಒಂದು ದಿವಸ ಏನಿದೆಯೋ ನಮ್ಮ ಬದುಕಿನಲ್ಲಿ 1000 ದಿನಕ್ಕೂ ಮೇಲಂತ ನಾವು ಲೆಕ್ಕಿಸಬೇಕು. ಕಳೆದೊಂದು ವರ್ಷದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ಒಳಿತನ್ನು ದೇವರು ಮಾಡಿದ್ದಾರೆ. ಎಲ್ಲ ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಪ್ರಭು ನಮ್ಮನ್ನು ಸದೃಢಗೊಳಿಸಿದ್ದಾರೆ. ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನ ಪರಮ ಪೂಜ್ಯ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಆತನ ಉಪಕಾರಗಳೊಂದನ್ನು ಮರೆಯದಿರು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಏಕೆನೆ ಮುಡಿಸುವನು ನಿನಗೆ ದಯದಾಕ್ಷಿಣ್ಯದ ಮುಕುಟವನು. ಮನ್ನಿಸುವನಾತ ನಿನ್ನ ದೋಷಗಳನ್ನು, ವಾಸಿ ಮಾಡುವನು ನಿನ್ನ ರೋಗಗಳನ್ನು. ನಿನ್ನ ಯೌವನವನ್ನು ತರುಣ ಗರುಡನ ಯೌವನದಂತೆ ಪುನಶ್ಚೇತನಗೊಳಿಸುವನು. ಇದು ಪ್ರಭುವಿನ ಕೃಪೆ. ಆದ್ದರಿಂದ ಪ್ರಭುವನ್ನು ವಂದಿಸೋಣ. ಈ ವರ್ಷ ನಾವು ಈ ಪುಣ್ಯಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಆರಿಸಿಕೊಂಡಂಥ ಸಂದೇಶ ಇದೆ, ನೀವು ನನಗೆ ಸಾಕ್ಷಿಗಳಾಗುವಿರಿ. ಪ್ರಿಯರೇ, ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಅಧ್ಯಾಯ 43 ನಾವು ಓದ್ತೇವೆ, ನೀವೇ ನನ್ನ ಸಾಕ್ಷಿಗಳು. ಸಾಕ್ಷಿಗಳಾಗುವುದಲ್ಲ, ಯು ಆರ್ ಮೈ ವಿಟ್ನೆಸ್. ಆದ್ದರಿಂದ ದೀಕ್ಷಾಸ್ಥಾನ ಪಡ್ಕೊಳ್ಳುವಾಗ ನಮ್ಮ ದೀಕ್ಷಾ ತಂದೆ ತಾಯಿ ಒಂದು ಮೊಂಬತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ರು. ಗುರುಗಳೇ ಹೇಳಿದರು, ಕ್ರಿಸ್ತಸೋ ಉಜ್ವಾಡ್ ಮೋರಾಪುರಿಯಾನ್ ಜೋಳ್ಸೋ ಸಂಬಾಳ್. ಕ್ರಿಸ್ತರ ಜ್ಯೋತಿಯನ್ನು ಪ್ರಜ್ವಲಿಸುವಂತೆ ನೀನು ಬಾಳು. ಕ್ರಿಸ್ತರಿಗೆ ಸಾಕ್ಷಿ ಆಗುವುದಂದರೆ ಸರ್ವಸ್ವ. ಈ ವಿಶ್ವಾಸದೊಂದಿಗೆ ಒಂದು ಗೀತೆಯನ್ನು ನಾವು ಹಾಡೋಣ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಆ ಕೈಪಿಡಿಗಳಲ್ಲಿ ಈ ಹಾಡಿಲ್ಲ, ನಾನು ಹಾಡ್ತೇನೆ, ನೀವು ಪುನರಾವರ್ತಿಸಿರಿ. ವೆನ್ ಐ ಆಮ್ ವೀಕ್ ದೆನ್ ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿದರು ಸಂತ ಪೌಲರು. ನಮ್ಮ ದೈಹಿಕ ಶಕ್ತಿಗಳು ಕೊನೆಗೊಂಡಾಗ ದೇವರ ಶಕ್ತಿ ನಮ್ಮ ದೇಹದಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸ್ತದೆ. ನೋಡ್ರಿ, ಎಲಿಜಬೆತಳಿಗೆ ದೈಹಿಕವಾಗಿ ಎಲ್ಲ ಶಕ್ತಿಗಳು ಕುಂದಿ ಹೋಗಿದ್ದವು. ದೇವರ ಶಕ್ತಿ ಅವರ ದೇಹದಲ್ಲಿ ಕೆಲಸ ಮಾಡಿತು. ಆಕೆ ಗರ್ಭಿಣಿಯಾಗಿ ಪುತ್ರನೊಬ್ಬನನ್ನು ಪ್ರಸವಿಸಿದಳು. ಅಬ್ರಹಾಮನಿಗೆ ದೈಹಿಕವಾಗಿ ಎಲ್ಲ ಶಕ್ತಿಗಳು ಕುಂದಿ ಹೋಗಿದ್ದವು. ಇಳಿ ವಯಸ್ಸಿನಲ್ಲಿ ದೇವರು ಸಾರಾಳಿಗೆ ಕೂಡ ಅವಳ ಗರ್ಭವನ್ನು ಫಲಪ್ರದವಾಗಿಸಿದರು. ಯಾವಾಗ ನಮ್ಮ ದೇಹದಲ್ಲಿ ದೈಹಿಕವಾಗಿ ಶಕ್ತಿಗಳು, ಮಾನಸಿಕವಾಗಿ ಶಕ್ತಿಗಳು ಕುಂದುತ್ತವೋ, ಗಾಡ್ ಬಿಗಿನ್ಸ್ ಟು ವರ್ಕ್. ಇಫ್ ಗಾಡ್ ಇಸ್ ಫಾರ್ ಯು, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಯು? ದೇವರು ನಮ್ಮ ಪರವಾಗಿರುವಾಗ ನಮ್ಮ ವಿರೋಧಿಗಳು ಯಾರು? ಆದ್ದರಿಂದ ಈ ಗೀತೆಯನ್ನು ನಾವು ಹಾಡೋಣ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ,
ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಅಡಿ ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಯೇಸುವೆ ನನ್ನ ರಕ್ಷಕ, ಯೇಸುವೆನ್ನ ಪಾಲಕ, ಯೇಸುವೆ ನನ್ನ ರಕ್ಷಕ, ಯೇಸುವೆನ್ನ ಪಾಲಕ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ನಿನ್ನ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಮೋಶೆಯ ಜೊತೆಗಿದ್ದ ಸರ್ವೇಶ್ವರನೇ, ನೀ ನನ್ನ ಜೊತೆ ಇರಲು ಭಯವೆಲ್ಲಿದೆ. ಮೋಶೆಯ ಜೊತೆಗಿದ್ದ ಸರ್ವೇಶ್ವರನೇ, ನೀವೆನ್ನ ಜೊತೆಗಿರಲು ಭಯವೆಲ್ಲಿದೆ. ಮೋಶೆಯ ಜೊತೆಗಿದ್ದ ಸರ್ವೇಶ್ವರನೇ, ನೀವೆನ್ನ ಜೊತೆ ಇರಲು ಭಯವೆಲ್ಲಿದೆ. ಮೋಶೆಯ ಜೊತೆಗಿದ್ದ ಸರ್ವೇಶ್ವರನೇ, ನೀವೆನ್ನ ಜೊತೆ ಇರಲು ಭಯವೆಲ್ಲಿದೆ. ಕಡಲಂತೆ ಕಷ್ಟಗಳು ಎದುರಾದಾಗ, ಕಡಲಂತೆ ಕಷ್ಟಗಳು ಎದುರಾದಾಗ, ಕರವಿಡಿದು ಮೇಲೆ ತಿನಿ ಕಾಯುವೆ. ಹಾಡೋಣ. ಕರವಿಡಿದು ಮೇಲೆಯೊಂದೇ ಸಾಕೆನಗೆ ಓ ಯೇಸುವೆ, ನಿನ್ನ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಗೊಲಿಯಾತನಂತಿರುವ ಸಮಸ್ಯೆಗಳ ನಿನ್ನ ನಾಮದ ಬಲದಿಂದ ನಾ ಗೆಲ್ಲುವೆ. ಗೊಲಿಯಾತನಂತಿರುವ ಸಮಸ್ಯೆಗಳ ನಿಮ್ಮ ನಾಮದ ಬಲದಿಂದ ನಾ ಗೆಲ್ಲುವೆ. ಗೊಲಿಯಾತನಂತಿರುವ ಸಮಸ್ಯೆಗಳ ನಿನ್ನ ನಾಮದ ಬಲದಿಂದ ನಾ ಗೆಲ್ಲುವೆ. ಗೊಲಿಯಾತನಂತಿರುವ ಸಮಸ್ಯೆಗಳ ನಿಮ್ಮ ನಾಮದ ಬಲದಿಂದ ನಾ ಗೆಲ್ಲುವೆ. ದಾವೀದನಂತೆ ಮುನ್ನುಗ್ಗುವೆ, ದಾವೀದನಂತೆ ಮುನ್ನುಗ್ಗುವೆ. ನಿಮ್ಮ ಶಕ್ತಿಯಿಂದ ನಾ ಸಾಧಿಸುವೆ. ನಿಮ್ಮ ಶಕ್ತಿಯಿಂದ ನಾ ಸಾಧಿಸುವೆ. ಯೇಸುವೆ ನನ್ನ ರಕ್ಷಕ, ಯೇಸುವೆನ್ನ ಪಾಲಕ, ಯೇಸುವೆ ನನ್ನ ರಕ್ಷಕ, ಯೇಸುವೆನ್ನ ಪಾಲಕ. ಇನ್ನೊಮ್ಮೆ ಹಾಡೋಣ. ಯೇಸುವೆ ನನ್ನ ರಕ್ಷಕ, ಯೇಸುವೆನ್ನ ಪಾಲಕ. ಪ್ರಿಯರೇ, ಈ ದಿವಸ ನಮ್ಮ ಕುಟುಂಬಗಳು ದೇವರ ವಾಕ್ಯಕ್ಕೆ ಸಾಕ್ಷಿ ನೀಡುವ ಕುಟುಂಬಗಳಾಗಲಿ ಅಂತ ಪ್ರಾರ್ಥಿಸುವಂಥ ದಿವಸ. ಕುಟುಂಬ ಸಮೇತರಾಗಿ ನೀವು ಬಂದಿದ್ದೀರಿ. ನಿಮ್ಮ ಮಕ್ಕಳನ್ನು, ನಿಮ್ಮ ಹಿರಿಯರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಪ್ರಭು ನಮ್ಮ ಕುಟುಂಬಗಳನ್ನು ಇತರ ಕುಟುಂಬಗಳಿಗೆ ಸಾಕ್ಷಿಯಾಗುವಂತೆ ಬಲಗೊಳಿಸಲಿ. ಆದ್ದರಿಂದ ದೇವರ ವಾಕ್ಯ ಯೆಹೋಶುವ ಪುಸ್ತಕದಲ್ಲಿ ಹೇಳ್ತದೆ, ನಾನು ನನ್ನ ಕುಟುಂಬವು ಪ್ರಭುವಿನ ಪರವಾಗಿ ನಿಲ್ಲುವೆವು. ನೀವು ಯಾರ ಪರವಾಗಿ ನಿಲ್ಲುವಿರಿ? ಆದ್ದರಿಂದ ಈ ದಿವಸ ನಮ್ಮ ಕುಟುಂಬಗಳಿಗೆ ನಾವೇ ಸಾಕ್ಷಿಗಳು. ನಮ್ಮ ಕುಟುಂಬಗಳಿಗೆ ಸುವಾರ್ತೆ ಸಾರಲಿಕ್ಕೆ ದೇವರು ನಮ್ಮನ್ನೇ ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಬಲಿಪೂಜೆಯ
ಹೆಚ್ಚಿನ ಧರ್ಮ ಭಗಿನಿಯರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಇರುವಿಕೆಯನ್ನು ನಾವು ಗೌರವಿಸ್ತೇವೆ, ನಿಮಗಾಗಿ ಕೂಡ ಪ್ರಾರ್ಥಿಸ್ತೇವೆ. ಇಲ್ಲಿ ಸೇವೆ ನೀಡುವ ಸರ್ವರನ್ನು ಪ್ರಭು ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥನೆ ಮಾಡುವಾಗ ನಿಮ್ಮ ಬೆಂಚುಗಳಲ್ಲಿ ಕೈಪಿಡಿಗಳಿವೆ. ಆ ಕೈಪಿಡಿಗಳಿಂದ ಕನ್ನಡ ಗೀತೆಗಳನ್ನು ನಾವು ಸುಂದರವಾಗಿ ಹಾಡೋಣ. ಅವರು ಗಾಯನ ಮಂಡಳಿಯ ಸದಸ್ಯರು ಪುಟ ಸಂಖ್ಯೆ ಅಂತ ಹೇಳುವಾಗ ನೀವು ತೆರೆದು ಭಕ್ತಿಯಿಂದ ಈ ಗೀತೆಗಳನ್ನು ಹಾಡೋಣ. 1-2 ನಿಮಿಷ ಮೌನವಾಗಿರಿ. ಪುಟ ಸಂಖ್ಯೆ 19. ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ, ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ, ದೈವ ಸನ್ನಿಧಿಗೆ ಭಕ್ತಿಯರ್ಪಣೆಗೆ, ದೈವ ಸನ್ನಿಧಿಗೆ ಭಕ್ತಿಯರ್ಪಣೆಗೆ. ಗಂಟೆಯು ಮೊಳಗಿ ದೀಪವು ಬೆಳಗಿ, ಭಕ್ತರ ಪೂಜೆಗೆ ಕರೆಯುತ್ತಿದೆ. ಗಂಟೆಯು ಮೊಳಗಿ ದೀಪವು ಬೆಳಗಿ, ಭಕ್ತರ ಪೂಜೆಗೆ ಕರೆಯುತ್ತಿದೆ. ಸುಮಗಳ ಪರಿಮಳ ಧೂಪ ದೀಪಗಳು ಅರಳಿ ನಲಿಯುತ್ತಿವೆ. ಸುಮಗಳ ಪರಿಮಳ ಧೂಪ ದೀಪಗಳು ಅರಳಿ ನಲಿಯುತ್ತಿದೆ. ಕ್ರಿಸ್ತ ಯೇಸುವಿನ ಬಲಿ ಪೂಜೆಗೆ ಭಕ್ತರೆಲ್ಲರನ್ನು ಕರೆಯುತ್ತಿದೆ. ಕ್ರಿಸ್ತ ಯೇಸುವಿನ ಬಲಿ ಪೂಜೆಗೆ ಭಕ್ತರೆಲ್ಲರನ್ನು ಕರೆಯುತ್ತಿದೆ. ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ, ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನನಗೆ ಸಾಕ್ಷಿಗಳಾಗುವಿರಿ. ಕಳೆದ ಹಲವಾರು ವರ್ಷಗಳಿಂದ ಸಂತ ಲಾರೆನ್ಸ್ರವರು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಈ ದಿವ್ಯ ಬಲಿಪೂಜೆಯಲ್ಲಿ ಅರ್ಪಿಸಲು ನಾವಿಲ್ಲಿಗೆ ಬಂದಿದ್ದೇವೆ.
ಸಂತ ಲಾರೆನ್ಸ್ ರವರು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದೊಂದು ರೀತಿಯ ಅದ್ಭುತಗಳನ್ನು ಮಾಡಿದ್ದಾರೆ. ಮತ್ತು ಇವತ್ತಿನ ದಿನದಂದು, ಈ ಜಾತ್ರಾ ಮಹೋತ್ಸವದ ಕೊನೆಯ ದಿನದಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವಿಲ್ಲಿ ಭಾಗವಹಿಸಲು ಬಂದಿರುವಾಗ ಅನೇಕ ಜನರು ನಮಗಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಂಡಿದ್ದಾರೆ. ನಮ್ಮೆಲ್ಲರ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಈಗ ನಾವು ಪ್ರಭು ಯೇಸುವಿನಲ್ಲಿ ನಾವು ಇಡೋಣ ಮತ್ತು ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ದೇವರಿಂದ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ಕಳೆದ ಹೋದ ಸಮಯದಲ್ಲಿ ನಾವು ಮಾಡಿದ ಪಾಪಗಳಿಗೋಸ್ಕರ ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಪಶ್ಚಾತ್ತಾಪಪಟ್ಟು ಎಲ್ಲರೂ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪುತ್ರರೇ ಲೋಕದ
ಇರುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿರಿ, ನಮಗೆ ದಯೆ ತೋರಿರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂಥ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೀರಿ. ಅವರು ಪ್ರೀತಿಸಿದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊಲೊಸ್ಸೆರಿಗೆ ಬರೆದ ಪತ್ರದಿಂದ ವಾಚನ. ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು. ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ನಿಮ್ಮ ಋನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯಾಂತರದಿಂದ ದೇವರಿಗೆ ಹಾಡಿರಿ. ನುಡಿಯನ್ಲಾಗಲಿ ನಡೆಯನ್ಲಾಗಲಿ ನೀವು ಏನು ಮಾಡಿದರೂ ಯೇಸು ಸ್ವಾಮಿಯ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಪುಟ ಸಂಖ್ಯೆ 23. ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ.
ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ. ದೇವ ನೀ ಎನ್ನ ದೇವ, ನಿನಗಾಗಿ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆವಂತೆ, ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ. ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ಪ್ರಾಣಕ್ಕಿಂತಲೂ ಮಿಗಿಲಾದುದು ನಿನ್ನ ಛಲ ಪ್ರೀತಿ, ಎಡೆ ಮಾಡದೆ ಮಾಡ್ಬೋದು ನನ್ನೀ ತುಟಿ ನಿನ್ನ ಸ್ತುತಿ. ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ. ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ, ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯ್ ತುಂಬ. ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ. ದೇವನಿನಗಾಗಿ ಎನ್ನ ಮನ ಕಾದಿದೆ, ಎನ್ನ ಮನ ಕಾದಿದೆ. ಪುಟ ಸಂಖ್ಯೆ 25. Alleluia, 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 alleluia. ಧರೆಗೆ ನೀವೇ ಒಪ್ಪು, ಈ ಲೋಕಕ್ಕೆ ಬೆಳಕು, ಭೋಜನಕ್ಕೆ ರುಚಿಯ ನೀಡಿರಿ, ದೀಪವ ಹಚ್ಚಿರಿ. ಸುವಾರ್ತೆ ಎಲ್ಲೆಡೆ ಸಾರಿರಿ, ವಿಶ್ವದಲ್ಲಿ ಶಾಂತಿಯ ತುಂಬಿರಿ, ವಿಶ್ವದಲ್ಲಿ ಶಾಂತಿಯ ತುಂಬಿರಿ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ
ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಹೊರಗೆ ಕುರಿಯ ವೇಷದಲ್ಲಿ ಬಂದರೂ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು. ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವುದುಂಟೆ? ಮದ್ದು ಗುಣಿಕೆಯಲ್ಲಿ ಅಂಜೂರ ಕೀಳುವುದುಂಟೆ? ಅದರಂತೆಯೇ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು, ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು. ಹಾಗೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಅವರ ನಡತೆಯಿಂದ ಗುರುತು ಹಚ್ಚುವಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ಆದಿಯಲ್ಲಿ ಬೈಬಲ್ ವಾಕ್ಯ ನಮಗೆ ಹೇಳುತ್ತದೆ, ಆದಿಕಾಂಡದಲ್ಲಿ ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದ ಉದ್ದೇಶ ಇಷ್ಟೇ ಇತ್ತು, ಅವರು ದೇವರಿಗೆ ಸಾಕ್ಷಿಯಾಗಿ ಜೀವಿಸಲು ಇತ್ತು. ಅವರನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಅವರ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು ಮತ್ತು ಹೇಳಿದರು, ವಿಶ್ವದಾದ್ಯಂತ ನೀವು ಹರಡಿರಿ. ಮತ್ತು ದೇವರು ಆಶೀರ್ವಾದವನ್ನು ಕೂಡ ಕೊಟ್ಟರು. ಆದರೆ ಕೆಲವೇ ಸಮಯದಲ್ಲಿ ಸೈತಾನನ ಶೋಧನೆಗೆ ಒಳಗಾಗಿ ಈ ಆದಾಮ ಮತ್ತು ಹವ್ವ ಅವಿಧೇಯತೆಯ ಪಾಪವನ್ನು ದೇವರ ವಿರುದ್ಧ ಮಾಡಿದರು. ಅವರು ಸಾಕ್ಷಿ ಕೊಡಬೇಕಾಗಿತ್ತು ಆ ಪವಿತ್ರ ಕುಟುಂಬ, ಮತ್ತು ದೇವರ ಶಾಪಕ್ಕೆ ಅವರು ಒಳಗಾದರು. ಆದರೆ ದೇವರು ತಾನು ಸೃಷ್ಟಿಸಿದ ಮನುಷ್ಯರನ್ನು ಅತಿಶಯವಾದ ರೀತಿಯಲ್ಲಿ ಪ್ರೀತಿಸುವುದರಿಂದ ಅವರು ನಾನು ಸೃಷ್ಟಿಸಿದ ಮಾನವನು ಯಾರೂ ಎಂದಿಗೂ ನಾಶವಾಗಬಾರದು ಎಂಬ ಉದ್ದೇಶದಿಂದ ಅನೇಕ ಪ್ರವಾದಿಗಳನ್ನು ಕಳುಹಿಸಿದರು ಮತ್ತು ಅಂದೇ ನಿರ್ಧಾರ ಮಾಡಿದರು, ನಾನು ನನ್ನ ಏಕೈಕ ಪುತ್ರನನ್ನು ಈ ಧರೆಗೆ ನಾನು ಕಳುಹಿಸುವೆನು. ಅವರು ದೇವರ ಸ್ವಾರ್ಥೆಯನ್ನು ಸಾರುವರು, ನನ್ನ ಪುತ್ರ ನನಗೆ ಸಾಕ್ಷಿಯನ್ನು ನೀಡುವರು, ಶಿಲುಬೆಯಲ್ಲಿ ರಕ್ತವನ್ನು ಸುರಿಸುವರು, ಸಾವನ್ನಪ್ಪುವರು ಮತ್ತು ಕೊನೆಗೆ ಪುನರುತ್ಥಾನರಾಗುವರು. ಅದಕ್ಕಿಂತ ಮೊದಲು ದೇವರಿಗೆ ಸಾಕ್ಷಿ ಕೊಡಲು ದೇವರು ಅನೇಕ ಪ್ರವಾದಿಗಳನ್ನು ಈ ಧರೆಗೆ ಕಳುಹಿಸಿದರು. ಈ ಪ್ರವಾದಿಗಳು ತಮ್ಮ ಜೀವದ ಹಂಗನ್ನು ತೊರೆದು ದೇವರಿಗೆ ಅವರು ಸಾಕ್ಷಿಗಳಾದರು. ಕೊನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬರುವುದಕ್ಕಿಂತ ಮುಂಚೆ ಸ್ನಾನಿಕ ಯೋವಾನನನ್ನು ಕಳುಹಿಸುತ್ತಾರೆ. ಈ ಸ್ನಾನಿಕ ಯೋವಾನನು ಬೆಂಗಾಡಿನಲ್ಲಿ ಒಂದು ಕೂಗುವ ಸ್ವರ ಧ್ವನಿಯಾಗುತ್ತಾನೆ ಮತ್ತು ಹೇಳುತ್ತಾನೆ, ಪ್ರಭುವಿಗಾಗಿ ಸಿದ್ಧತೆಯನ್ನು ಮಾಡಿರಿ, ಹಳ್ಳ ಕೊಳ್ಳಗಳನ್ನು ಸರಿ ಮಾಡಿರಿ, ರಾಜರಸ್ತೆಯನ್ನು ನಿರ್ಮಿಸಿರಿ. ಮತ್ತು ಜೋರ್ಡಾನ್ ನದಿಯಲ್ಲಿ ಯೇಸು ಸ್ವಾಮಿಗೆ ಸ್ನಾನ ದೀಕ್ಷೆಯನ್ನು ಕೊಡುವಾಗ ಸ್ನಾನಿಕ ಯೋವಾನನು ಹೇಳುತ್ತಾನೆ, ಇಗೋ ದೇವರ ಕುರಿಮರಿ, ಬಲಿಯರ್ಪಣೆಗಾಗಿ ಸಿದ್ಧಪಡಿಸಿದ ದೇವರ ಕುರಿಮರಿ
ಇವರೇ ಆಗಿದ್ದಾರೆ ಎನ್ನುತ್ತಾರೆ. ಕೊನೆಗೆ ತನ್ನ ಶಿರಚ್ಛೇದನ ಮಾಡುವಾಗ ಯೇಸುವಿಗೆ ಸಾಕ್ಷಿಯಾಗಿ ತನ್ನ ಜೀವನವನ್ನೇ ಯೇಸುವಿಗೋಸ್ಕರ ಮುಡಿಪಾಗಿಡುತ್ತಾನೆ ಸ್ನಾನಿಕ ಯೋವಾನನು. ತದನಂತರ ಆದಿ ಧರ್ಮಸಭೆಯಲ್ಲಿ ಆದಿ ಶಿಷ್ಯರು ಮತ್ತು ಮಾತೆ ಮರಿಯಮ್ಮನವರು ಒಟ್ಟಾಗಿ ಸೇರಿ ಯೇಸುವಿನ ಪುನರುತ್ಥಾನ ಆದ ನಂತರ ಯೇಸುವಿನ ವಾಕ್ಯವನ್ನು ಎಲ್ಲೆಡೆಯೂ ಹೋಗಿ ಸಾರುತ್ತಾರೆ. ಯೋವಾನನ ಒಬ್ಬನನ್ನು ಬಿಟ್ಟರೆ ಮಿಕ್ಕ ಎಲ್ಲ ಶಿಷ್ಯರು ಯೇಸುವಿಗೋಸ್ಕರ ರಕ್ತ ಸಾಕ್ಷಿಗಳಾಗುತ್ತಾರೆ. ಪ್ರೇಷಿತರ ಕಾರ್ಯಕಲಾಪದ ಪುಸ್ತಕವನ್ನು ನಾವು ಓದಿದರೆ ಅಲ್ಲಿ ನಮಗೆ ಕಾಣಸಿಗುತ್ತದೆ ಆದಿ ಕ್ರೈಸ್ತರು ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದಿಲ್ಲ. ಎಲ್ಲವನ್ನೂ ದೇವರಿಗೆ ಸಮರ್ಪಿಸಿ ಎಲ್ಲೆಡೆ ಹೋದರೂ ಕೂಡ ಕ್ರಿಸ್ತನಿಗೆ, ಪುನರುತ್ಥಾನರಾದ ಕ್ರಿಸ್ತನಿಗೆ ಜೀವಂತ ಸಾಕ್ಷಿಗಳಾದರು ಆದಿ ಕ್ರೈಸ್ತರು. ಅಂತಹ ಸಮಯದಲ್ಲೇ ಸಂತ ಲಾರೆನ್ಸ್ರವರು ಧರ್ಮಸಭೆಯಲ್ಲಿ ಉಪಯಾಜಕನಾಗಿ ಕೆಲಸ ಮಾಡುತ್ತಿರುವಾಗ ಇವರಿಗೆ ಸಿಕ್ಕಿದ ಕೆಲಸ ಧರ್ಮಸಭೆಯ ಲೌಕಿಕ ಆಸ್ತಿಪಾಸ್ತಿಗಳನ್ನು ನೋಡಿಕೊಳ್ಳುವ ಕೆಲಸವಿತ್ತು. ಇದನ್ನೆಲ್ಲವನ್ನು ನೋಡಿದ ರಾಜನು ಹೇಳುತ್ತಾನೆ, ಧರ್ಮಸಭೆಯ ಆಸ್ತಿಪಾಸ್ತಿಗಳನ್ನು ನನಗೆ ಕೊಟ್ಟು ಬಿಡು. ಸಂತ ಲಾರೆನ್ಸ್ ಅವರು ಹೇಳುತ್ತಾರೆ, ಇಷ್ಟೆಲ್ಲ ಆಸ್ತಿಪಾಸ್ತಿ ಇರುವಾಗ ನನಗೆ ಸ್ವಲ್ಪ ಸಮಯ ಕೊಡು. 2-3 ದಿನಗಳಲ್ಲಿ ನಿರ್ಗತಿಗರನ್ನು, ಬಡವರನ್ನು ಒಂದುಗೂಡಿಸಿ ಧರ್ಮಸಭೆಯ ಆಸ್ತಿಪಾಸ್ತಿಗಳನ್ನೆಲ್ಲವನ್ನು ಮಾರಿ ಬಡಬಗ್ಗರಿಗೆ, ನಿರ್ಗತಿಗರಿಗೆ, ಅಂಚಿಗೆ ತಳ್ಳಲ್ಪಟ್ಟವರಿಗೆ ಹಂಚಿಬಿಡುತ್ತಾರೆ. ಮತ್ತು ಕೊನೆಗೆ ರಾಜನ ಬಳಿಗೆ ಹೋಗಿ ಕೇಳುತ್ತಾರೆ, ಧರ್ಮಸಭೆಯ ಆಸ್ತಿ ಇವರೇ ಆಗಿದ್ದಾರೆ. ಆಮೇಲೆ ನಮಗೆ ಗೊತ್ತು ಸಂತ ಲಾರೆನ್ಸ್ರವರು ಎಂತಹ ಮರಣವನ್ನು ಅಪ್ಪಿ ಜೀವಂತ ದೇವರಿಗೆ ರಕ್ತ ಸಾಕ್ಷಿಯಾದರು. ಅಂದಿನಿಂದ ಇಂದಿನವರೆಗೂ ಧರ್ಮಸಭೆಯಲ್ಲಿ ದೇವರಿಗೆ ಸಾಕ್ಷಿ ಕೊಡುವಂತಹ ಅನೇಕ ಸಂತ ಮಹಾನೀಯರು ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ನಿಮಗೆಲ್ಲರೂ ತಿಳಿದಿರುವ ಪ್ರಕಾರ ಉತ್ತರ ಭಾರತದಲ್ಲಿ ಒಬ್ಬ ಪಾಸ್ಟರ್ ಗ್ರಹಂ ಸ್ಟೈನ್ ಅವರನ್ನು ಮತ್ತು ಅವರ 2 ಸಣ್ಣ ಮುದ್ದು ಮಕ್ಕಳನ್ನು ದುಷ್ಕರ್ಮಿಗಳು ಅವರ ವಾಹನದಲ್ಲಿ ಬೆಂಕಿ ಹಚ್ಚಿ ಕೊಲೆ ಮಾಡಿದರು. ಆಗ ಅವರ ಪತ್ನಿ ಏನು ಹೇಳಿದರೆಂದರೆ, ನಾನು ನನ್ನ ಗಂಡ ಮತ್ತು ನನ್ನ 2 ಮುದ್ದು ಮಕ್ಕಳನ್ನು ಕೊಲೆ ಮಾಡಿದವರನ್ನು ನಾನು ಕ್ಷಮಿಸುತ್ತೇನೆ. ಇಡೀ ಜಗತ್ತೇ ನಿಬ್ಬೆರಗಾಗಿ ಅವರನ್ನು ನೋಡಿತು. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕಲಿಸಿದ ಆ ಕ್ಷಮೆಯ ಪಾಠವನ್ನು ಅವರು ನಿಜ ರೂಪದಲ್ಲಿ ಅವರು ತೋರಿಸಿಕೊಟ್ಟರು. ತದನಂತರ ಕೆಲವು ವರ್ಷಗಳ ಹಿಂದೆ ನೀವು ಕೇಳಿರಬಹುದು, ಸಿಸ್ಟರ್ ರಾಣಿ ಮರಿಯಾ ಆದಿವಾಸಿಗಳ ಉದ್ಧಾರಕ್ಕಾಗಿ ಹೋರಾಟ ಮಾಡುತ್ತಿರುವಾಗ ಅವರನ್ನು ಬಸ್ಸಿನಿಂದ ಎಳೆದು ಹೊರಗೆ ಹಾಕಿ ಚೂರಿ ಹಾಕಿ ಅವರನ್ನು ಕೊಲೆ ಮಾಡಲಾಯಿತು. ಆದರೆ ಅದೇ ಸಿಸ್ಟರ್ ರಾಣಿ ಮರಿಯವರವರ ತಂದೆ ತಾಯಿಯವರು ಕೇರಳದಲ್ಲಿ ಆ ಕೊಲೆ ಮಾಡಿದವನ್ನು ಮನೆಗೆ ತಂದು ಅವರನ್ನು ಸತ್ಕರಿಸಿದರು, ಅವರನ್ನು ಕ್ಷಮಿಸಿದರು. ಇದು ಯೇಸುವಿಗೆ ಕೊಡುವ ಸಾಕ್ಷಿ. ಕೆಲವೇ ದಿನಗಳ ಹಿಂದಿನ ಘಟನೆ, ಫಾದರ್ ಸ್ಟ್ಯಾನ್ ಸ್ವಾಮಿ ಉತ್ತರ ಭಾರತದಲ್ಲಿ ಆದಿವಾಸಿಗಳ ಹಕ್ಕುಗಳಿಗೋಸ್ಕರ ಅವರು ಕಷ್ಟಪಡುತ್ತಿದ್ದರು, ಶ್ರಮಿಸುತ್ತಿದ್ದರು. ಇವರ ಮೇಲೆ ದುಷ್ಕರ್ಮಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವರನ್ನು ಜೈಲಿಗಟ್ಟಿದರು. ಜೈಲಲ್ಲಿ ಕಷ್ಟಪಟ್ಟರು, ಜೈಲಲ್ಲೇ ಅಸುನೀಗಿದರು. ಇವರು ಕೂಡ ನಮ್ಮ ಕಾಲದಲ್ಲೇ ಯೇಸುವಿಗೆ ಕೊಟ್ಟ ರಕ್ತ ಸಾಕ್ಷಿಗಳು ಇವರು. ಮದರ್ ತೆರೇಸ ನಾವೆಲ್ಲರೂ ಕೇಳಿದ್ದೇವೆ. ಜಗತ್ತಿನಾದ್ಯಂತ ಅವರನ್ನು ಜನರು ಸ್ಮರಿಸುತ್ತಾರೆ. ಜೀವಂತ ಸಂತರು ನೆನೆಸಿಕೊಂಡವರಾಗಿದ್ದಾರೆ. ಯಾರು ಎಂದಿಗೂ ಮಾಡದ ಕೆಲಸವನ್ನು ಯೇಸುವಿಗೆ ಸಾಕ್ಷಿ ಕೊಡುವುದಕ್ಕೋಸ್ಕರ ಈ ಕೆಲಸವನ್ನು ಅವರು ಮಾಡಿದ್ದರು. ಈಗ ಪ್ರಶ್ನೆ, ನಾವು ಯಾಕೆ ಸಾಕ್ಷಿ ಕೊಡಬೇಕು? ನಾವು ಯಾಕೆ ಸಾಕ್ಷಿ ಕೊಡಬೇಕು? ಇದಕ್ಕೆ ಉತ್ತರ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 28 ಕೊನೆಯ ಅಧ್ಯಾಯ, ಕೊನೆಯ ವಾಕ್ಯಗಳು 18ರಿಂದ 20 ತನಕ ಈ ರೀತಿ ಇದೆ.
ಭುವಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ನೀವು ಹೋಗಿ ಜಗತ್ತಿಗೆ ಶುಭ ಸಂದೇಶವನ್ನು ಸಾರಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡಿರಿ. ನಾನು ನಿಮಗೆ ಕಲಿಸಿದೆಲ್ಲವನ್ನು ಜನರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುವೆನು. ಈ ಒಂದು ಆಜ್ಞೆ ಕೇವಲ ಶಿಷ್ಯರಿಗೆ ಮಾತ್ರ ಕೊಟ್ಟದ್ದಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೀಕ್ಷಾ ಸ್ನಾನ ಕೊಡುವಾಗ ಈ ಆಜ್ಞೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಸತ್ತು ಪುನರುತ್ಥಾನರಾದ ಯೇಸು ಸ್ವಾಮಿಗೆ ಜೀವಂತ ಸಾಕ್ಷಿಗಳಾಗಲು ನಮಗೆ ದೇವರು ಕರೆ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಸಾಕ್ಷಿಗಳಾಗಬಹುದು? ಮುಂದಿನ ಪ್ರಶ್ನೆ, ನಾವು ಯಾವ ರೀತಿ ಸಾಕ್ಷಿಗಳಾಗಬಹುದು? ಪ್ರೇಷಿತರ ಕಾರ್ಯಕಲಾಪದಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಕೊರ್ನೇಲಿಯಸ್ ಮತ್ತು ಪೇತ್ರ. ಕೊರ್ನೇಲಿಯಸ್ ಒಬ್ಬ ಶತಾಧಿಪತಿಯಾಗಿದ್ದ ಮತ್ತು ಅನ್ಯ ಧರ್ಮದವನಾಗಿದ್ದ. ಯಹೂದ್ಯನು ಅವನು ಆಗಿದ್ದಿಲ್ಲ. ಆದರೆ ದೇವರಲ್ಲಿ ಅತೀವವಾದ ವಿಶ್ವಾಸ, ತನ್ನ ಜೀವನವನ್ನು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ದಾನ ಧರ್ಮದಲ್ಲೂ ತೊಡಗಿಸಿಕೊಂಡಿದ್ದ. ಒಂದು ದಿನ ಮಧ್ಯಾಹ್ನ ಇವನು ಪ್ರಾರ್ಥನೆ ಮಾಡುತ್ತಿರುವಾಗ ಇವನಿಗೆ ಒಂದು ದರ್ಶನ ಆಗ್ತದೆ. ಆ ದರ್ಶನದಲ್ಲಿ ಕೊರ್ನೇಲಿಯಸ್ನಿಗೆ ದೇವದೂತನು ಬಂದು ಹೇಳುತ್ತಾನೆ, ನಿನ್ನ ಪ್ರಾರ್ಥನೆಯು ಸ್ವರ್ಗದ ಬಾಗಿಲು ಮುಟ್ಟಿದೆ, ನಿನ್ನ ದಾನ ಧರ್ಮವು ದೇವರ ಕಣ್ಣಿಗೆ ಕಾಣಿಸಿಕೊಂಡಿದೆ. ಆದುದರಿಂದ ನೀನು ಜೊಪ್ಪಕ್ಕೆ ಹೋಗಿ ಪೇತ್ರನನ್ನು ಭೇಟಿ ಮಾಡು, ನಿನ್ನ ಆಳುಗಳನ್ನು ಕಳುಹಿಸು, ಪೇತ್ರನನ್ನು ಬರಮಾಡಿಕೊಂಡು ಅವನ ಜೊತೆ ಮಾತನಾಡಿಕೋ. ಅದೇ ಸಮಯದಲ್ಲಿ ಅವನು ಆಳುಗಳನ್ನು ಜೊಪ್ಪಕ್ಕೆ ಕಳುಹಿಸುತ್ತಾನೆ. ಪೇತ್ರನಿಗೆ ಅದೇ ಸಮಯದಲ್ಲಿ ಇನ್ನೊಂದು ದರ್ಶನ ಆಗ್ತದೆ. ಪೇತ್ರನಿಗೆ ಸ್ವರ್ಗದ ಬಾಗಿಲು ತೆರೆದು 4 ಕಡೆಯಿಂದ ಭೂಲೋಕಕ್ಕೆ ತಾಗಿ ಒಂದು ಪರದೆಯು ಕೆಳಗೆ ಬರುತ್ತದೆ. ಅಲ್ಲಿ ಅನೇಕ ಪ್ರಾಣಿಗಳು ಇರುತ್ತವೆ. ಮತ್ತೊಂದು ವಾಣಿ ಕೇಳಿ ಬರುತ್ತದೆ, ಪೇತ್ರ ಅದನ್ನು ಕೊಂದು ತಿನ್ನು. ಆಗ ಪೇತ್ರನು ಹೇಳುತ್ತಾನೆ, ಸ್ವಾಮಿ, ನಾನು ಅಶುದ್ಧವಾದನ್ನು ಎಂದಿಗೂ ಮುಟ್ಟಿಲ್ಲ. ಆಗ ಮತ್ತೆ ಪುನಃ ಅವನಿಗೆ ಒಂದು ವಾಣಿ ಕೇಳು ಬರುತ್ತದೆ, ದೇವರು ಯಾವುದನ್ನು ಶುದ್ಧ ಎಂದು ಪರಿಗಣಿಸಿದ್ದಾರೋ ಅದನ್ನು ಅಶುದ್ಧ ಎನಿಸಿಕೊಳ್ಳಬೇಡ. ಅದೇ ಸಮಯದಲ್ಲಿ ಕೊರ್ನೇಲಿಯಸನ ಆಳುಗಳು ಅಲ್ಲಿಗೆ ಬರುವಾಗ ಆ ಆಳುಗಳ ಜೊತೆಗೆ ಪೇತ್ರನು ಕೊರ್ನೇಲಿಯಸನಿಗೆ ಭೇಟಿ ಮಾಡುತ್ತಾನೆ. ಇಬ್ಬರು ನಡೆದ ಘಟನೆಗಳನ್ನು ವಿವರಿಸುತ್ತಾರೆ. ಆಗ ಪೇತ್ರನು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮರು ಇಳಿದು ಬರುತ್ತಾರೆ. ಅಲ್ಲಿದ್ದ ಎಲ್ಲ ಸರ್ವ ಜನಾಂಗ, ಜಾತಿ, ಮತ, ಧರ್ಮ, ಭಾಷೆ ಭೇದವಿಲ್ಲದೆ ಸರ್ವರ ಮೇಲೂ ಪವಿತ್ರಾತ್ಮರು ಇಳಿದು ಬರುತ್ತಾರೆ. ಆಗ ಪೇತ್ರನ ಕಣ್ಣು ತೆರೆಯುತ್ತದೆ ಮತ್ತು ಹೇಳುತ್ತಾನೆ, ಇವತ್ತು ನನಗೆ ಅರಿವಾಯಿತು, ದೇವರು ಪಕ್ಷಪಾತಿ ಅಲ್ಲ, ದೇವರು ಸರ್ವರನ್ನು ಪ್ರೀತಿಸುವವರು. ಆ ಸಮಯದಲ್ಲಿ ಪೇತ್ರನಿಗೆ ತನ್ನ ಕಣ್ಣುಗಳು ತೆರೆದವು. ಪವಿತ್ರಾತ್ಮರ ವರದಾನ ಎಲ್ಲರಿಗೂ ಸಿಗುತ್ತದೆ. ನಾವು ಕ್ರಿಸ್ತರಿಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಸಾಕ್ಷಿ ಕೊಡಬಹುದು? ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಕ್ರಿಸ್ತನಿಗೆ ಯಾವ ರೀತಿ ಸಾಕ್ಷಿಗಳನ್ನು ಕೊಡಬಹುದು? ಸಾಕ್ಷಿಗಳನ್ನು ಕೊಡಬೇಕಾದರೆ ಮೊದಲು ನಮ್ಮಲ್ಲಿ ದೇವರ ಆತ್ಮ ಬರಬೇಕು. ಯಾರ ಬಳಿ ದೇವರ ಆತ್ಮ ಇದೆಯೋ ಅವರು ಮಾತ್ರ ಸಾಕ್ಷಿ ಕೊಡಲು ಸಾಧ್ಯ. ಈ ಆತ್ಮ ನಮಗೆ ಸಿಕ್ಕಿದೆ. ವಿಶೇಷವಾಗಿ ದೀಕ್ಷಾ ಸ್ನಾನದ ಸಂಸ್ಕಾರದಲ್ಲಿ ದೇವರ ಆತ್ಮ ನಮಗೆ ಸಿಕ್ಕಿದೆ. ದೃಢೀಕರಣದ ಸಂಸ್ಕಾರದಲ್ಲಿ ಇನ್ನೂ ಹೆಚ್ಚಾಗಿ ನಮಗೆ ಸಿಕ್ಕಿದೆ. ಪ್ರತಿಯೊಂದು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ, ದೇವರ ವಾಕ್ಯವನ್ನು ಆಲಿಸುವಾಗ ಮತ್ತು ಅವರ ಪವಿತ್ರ ಶರೀರ ಮತ್ತು ರಕ್ತವನ್ನು ನಾವು ಸೇವಿಸುವಾಗ ದೇವರ ಆತ್ಮ ನಮ್ಮೊಳಗೆ ಬರುತ್ತದೆ. ಎರಡನೆಯದ್ದು, ನಮಗೆ ಯೇಸುವಿನಲ್ಲಿ ಅತಿಯಾದ ಪ್ರೀತಿ ಇರಬೇಕು. ಎಲ್ಲರಿಗಿಂತಲೂ ಮಿಗಿಲಾಗಿ ನಮ್ಮ ಪ್ರೀತಿ ಯೇಸುವಿನಲ್ಲಿ ಇರಬೇಕು. ನಮಗೆ ಸಿಕ್ಕಿದ ಯೇಸುವನ್ನು ನಾವು ಸಾಕ್ಷಿ ಕೊಡಲು ಇತರರೊಡನೆ ನಾವು ಹಂಚಿಕೊಳ್ಳಬೇಕು. ಆಗ ಮಾತ್ರ ನಾವು ಸಾಕ್ಷಿ ಕೊಡಲು ನಮಗೆ ಸಾಧ್ಯ ಆಗ್ತದೆ. ನಾನು ಭಾಳ ಸಣ್ಣ ಇರುವಾಗ ನನ್ನ ಮೈಯೆಲ್ಲ ಹುಣ್ಣುಗಳಾಗಿದ್ದವು.
ನನ್ನ ತಾಯಿ ಅಲ್ಲಲ್ಲಿ ತೋರಿಸಿದರು, ಎಲ್ಲೂ ಗುಣ ಆಗಿಲ್ಲ. ಕೊನೆಗೆ ನನ್ನ ತಾಯಿ ಒಂದು ಹರಕೆ ಹೊತ್ತಿದ್ದರು, ನನ್ನನ್ನು ಗುಣಪಡಿಸಿದರೆ ಕಾರ್ಕಳ ಹತ್ತೂರು ಸಂತ ಲಾರೆನ್ಸ್ರವರಿಗೆ 1 ಸೇರು ಕರಿಮೆಣಸು, ಕಾಳು ಮೆಣಸು ಅಥವಾ ಮೀರಿ ಕೊಂಕಣಿ ಅಂತ ಅದನ್ನು ಅರ್ಪಿಸುತ್ತೇನೆ ಅಂತ ಹೇಳಿದರು. ಕೆಲವೇ ದಿನಗಳಲ್ಲಿ ನನ್ನ ಮೈಯಲ್ಲಿದ್ದೆಲ್ಲ ಹುಣ್ಣುಗಳು ಮಾಯವಾದವು. ನನ್ನ ತಾಯಿ ಇಲ್ಲಿಗೆ ಬಂದು ಹರಕೆಯನ್ನು ತೀರಿಸಿದರು. ಇದು ನನಗೆ ದೇವರು ನನ್ನ ಜೀವನದಲ್ಲಿ ಮಾಡಿದ, ಸಂತ ಲಾರೆನ್ಸ್ ಅವರ ಮುಖಾಂತರ ಮಾಡಿದ ಒಂದು ಅದ್ಭುತವೇ ಸರಿ. ಇಂತಹ ಅದ್ಭುತಗಳನ್ನು ನಾವು ಜನರಿಗೆ ಸಾಕ್ಷಿ ಕೊಡಲು ಎಲ್ಲೆಡೆ ಹೋಗುತ್ತೇವೆಯೋ ಅಲ್ಲಲ್ಲಿ ನಾವು ಸಾರಿ ಹೇಳಬೇಕು. ಪ್ರಿಯರೇ, ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ನಾವು ಯಾವ ರೀತಿ ಸಾಕ್ಷಿ ಕೊಡಬಹುದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 25 ವಾಕ್ಯ 36 ಹೇಳುತ್ತದೆ, ನಾನು ಹಸಿದಿದ್ದೆ, ನೀವು ನನಗೆ ಊಟ ಕೊಟ್ಟಿರಿ. ನಾನು ಹಸಿದಿದ್ದೆ, ನೀವು ನನಗೆ ಊಟ ಕೊಟ್ಟಿರಿ. ಈ ಹಸಿವು ಕೇವಲ ದೈಹಿಕ ಹಸಿವು ಅಲ್ಲ. ಈ ವಾಕ್ಯವನ್ನು ಆಳವಾಗಿ ಧ್ಯಾನ ಮಾಡಿದರೆ ಈ ಹಸಿವು ಏನೆಂದರೆ, ಇವತ್ತು ಜಗತ್ತಿನಲ್ಲಿ ಅನೇಕ ಜನರು ಪ್ರೀತಿ, ಶಾಂತಿ, ಸಮಾಧಾನಕ್ಕೋಸ್ಕರ ತನ್ನ ಕುಟುಂಬದಲ್ಲಿ ಹಸಿವೆಯಿಂದ ಇದ್ದಾರೆ. ಇಂಥವರ ಮನೆಗೆ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿ ಇವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದರೆ ನೀವು ಯೇಸುವಿಗೆ ಸಾಕ್ಷಿ ಕೊಡುವವರಾಗಿದ್ದೀರಿ. ನಾನು ಬಾಯಾರಿದ್ದೆ, ನನಗೆ ನೀರು ಕೊಟ್ಟಿರಿ. ಬೈಬಲ್ ವಾಕ್ಯ ಹೇಳುತ್ತದೆ, ಯಾರಾದರೂ ನನ್ನ ಹೆಸರಿನಲ್ಲಿ ಯಾರಿಗಾದರೂ 1 ಗ್ಲಾಸ್ ನೀರು ಕೊಟ್ಟರೆ ಅವನಿಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ ಒಂದು ಮಾತು ಹೇಳಿದರು, ನನಗೆ ದಾಹವಾಗಿದೆ. ಈ ದಾಹ ನೀರಡಿಕೆಯ ದಾಹ ಆಗಿದ್ದಿಲ್ಲ. ಈ ದಾಹ ಯೇಸುವಿಗೆ ಆಗಿತ್ತು. ನಾನು ಪರಲೋಕಕ್ಕೆ ಸ್ವರ್ಗದ ಪಿತನ ಬಳಿಗೆ ಹೋಗುವಾಗ ಸರ್ವ ಜನರನ್ನು ತನ್ನ ತಂದೆಯ ಕಡೆಗೆ ಕೊಂಡೊಯ್ಯುವ ದಾಹ ಅದಾಗಿತ್ತು. ಸಂತ ಮದರ್ ತೆರೇಸರವರು ಹೇಳುತ್ತಾರೆ, ಇವತ್ತು ಲೋಕದಲ್ಲಿ ಅನೇಕ ಜನರು ಪ್ರೀತಿಗೋಸ್ಕರ ದಾಹದಿಂದ ಇದ್ದಾರೆ, ಅದೆಲ್ಲೂ ಅವರಿಗೆ ಸಿಗುವುದಿಲ್ಲ. ಇಂಥವರಿಗೆ ನಾವು ಸಹಾಯ ಮಾಡಿದರೆ ನಾವು ಯೇಸುವಿಗೆ ಸಾಕ್ಷಿ ಕೊಡುವ ಕುಟುಂಬಗಳಾಗುತ್ತೇವೆ. ನಾನು ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಬಟ್ಟೆಯನ್ನು ಉಡಲು ಕೊಟ್ಟಿರಿ ನೀವು. ಇವತ್ತು ಶಾರೀರಿಕವಾಗಿ ನೋಡಿದರೆ ಎಲ್ಲರ ಮೇಲೂ ಬಟ್ಟೆ ಇದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ನಮ್ಮ ಆತ್ಮವು ನಗ್ನವಾಗಿದೆ. ಈ ನಗ್ನವಾದ ಲೋಕದಲ್ಲಿ ನಾನು ಇತರರಿಗೆ ದೇವದೂತನಾಗಿ ಬಂದು ಸಹಾಯ ಮಾಡಿದರೆ, ಅವನ ಆತ್ಮವನ್ನು ರಕ್ಷಿಸಲು ನಾನು ಪ್ರಯತ್ನ ಪಟ್ಟರೆ ನಾನು ಯೇಸುವಿಗೆ ಸಾಕ್ಷಿ ಕೊಡುವವನಾಗಿದ್ದೇನೆ. ನಾನು ಬಂದಿಖಾನೆಯಲ್ಲಿ ಇದ್ದೆ, ನೀವು ನನ್ನನ್ನು ಸಂಧಿಸಲು ಬಂದಿರಿ. ಬಂದಿಖಾನೆಯಲ್ಲಿದ್ದವರಿಗೆ ಸಂಧಿಸುವುದು ಒಳ್ಳೆಯ ಕೆಲಸವೇ. ಆದರೆ ಯೇಸು ಹೇಳಿದ ಈ ಬಂದಿಖಾನೆ ಜೈಲಿಗೆ ಹೋಗೋ ಬಂದಿಖಾನೆ ಅಲ್ಲ. ಅವರು ಹೇಳಿದ ಬಂದಿಖಾನೆ ಇವತ್ತು ವಿಶೇಷವಾಗಿ ಯುವಜನರು ನಾನಾ ದುಶ್ಚಟಗಳಿಗೆ ಬಲಿಯಾಗಿ ಅಲ್ಲಿಂದ ಹೊರಬರಲು ನರಳುತ್ತಾರೆ, ಕಷ್ಟಪಡುತ್ತಾರೆ. ಇಂಥವರಿಗೆ ಸಹಾಯ ಮಾಡಿದರೆ, ಇಂಥವರನ್ನು ಈ ಬಂಧನದಿಂದ ಬಿಡುಗಡೆ ಮಾಡಲು ನಾವು ಸಹಾಯ ಮಾಡಿದರೆ ನಾವು ಯೇಸುವಿಗೆ ಸಾಕ್ಷಿ ಕೊಡುತ್ತೇವೆ. ಕೊನೆಯದಾಗಿ, ನಾನು ಅನಾರೋಗ್ಯದಿಂದ ಇದ್ದೆ, ನೀವು ನನ್ನನ್ನು ಆರೈಕೆ ಮಾಡಿದ್ದೀರಿ. ಇವತ್ತು ಹಾಸ್ಪಿಟಲ್ಗಳಲ್ಲಿ ಬಹುತೇಕ ಮಂದಿ ಆರಾಮ ಇಲ್ಲದೆ ನರಳುತ್ತಿರುವಾಗ ಅವರ ಕೊನೆಯ ಗಳಿಗೆಯಲ್ಲಿ ನಾವು ಅವರ ಜೊತೆಗೆ ಇದ್ದು ಅವರಿಗೆ ಸಾಂತ್ವನವನ್ನು ಕೇಳುವಾಗ ನಾವು ಕೊಡುವುದು ಯೇಸುವಿಗೆ ಸಾಕ್ಷಿ. ಇವತ್ತು ಶಾರೀರಿಕ ವೇದನೆಗಳಿಗಿಂತ ಜಾಸ್ತಿ ಮಾನಸಿಕ ವೇದನೆಗಳಿಂದ ಜನರು ನರಳುತ್ತಾರೆ. ಇಂಥವರಿಗೆ ನಾವು ಸಹಾಯ ಮಾಡಿದರೆ, ಇಂಥವರಿಗೆ ನಾವು ಸಾಂತ್ವನವನ್ನು ನೀಡಿದರೆ ನಾನು ಯೇಸುವಿಗೆ ಸಾಕ್ಷಿಯನ್ನು ಕೊಡುತ್ತೇನೆ. ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಒಳ್ಳೆಯ ಮರ
ಒಳ್ಳೆಯ ಫಲವನ್ನೇ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲವನ್ನೇ ಕೊಡುತ್ತದೆ. ಆದ ಕಾರಣ ನಮ್ಮ ಹೃದಯದಲ್ಲಿ ಇವತ್ತು ನಾವು ಈ ಪವಿತ್ರ ಜಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಂದ ಹೊರಟು ಹೋಗುವಾಗ ಸಂತ ಲಾರೆನ್ಸ್ರವರ ವಿಶೇಷವಾದ ಕೃಪಾಶೀರ್ವಾದಗಳನ್ನು ಪಡೆದುಕೊಂಡು ನಾನು ನನ್ನ ಜೀವನದಲ್ಲಿ ಇನ್ನು ಮುಂದೆ ಯೇಸುವಿಗೆ ಸಾಕ್ಷಿಯಾಗಿ ಬಾಳುವೆ. ಸಣ್ಣ ಸಣ್ಣ ವಿಷಯಗಳಲ್ಲಾದರೂ ಪರವಾಗಿಲ್ಲ, ನಾನು ಎಂದಿಗೂ ಯೇಸುವನ್ನು ಬಿಟ್ಟು ಬಿಡಲ್ಲ. ಎಲ್ಲಿಗೆ ಹೋದರೂ ಕೂಡ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲೂ ಹೋದರೂ ನಾನು ಯೇಸುವಿಗೆ ಸಾಕ್ಷಿಯಾಗುವಂತಹ ಒಳ್ಳೆಯ ಮರವಾಗುವೆ ಎಂಬ ವಾಗ್ದಾನವನ್ನು ನಾವು ಸ್ವಾಮಿಗೆ ನೀಡೋಣ. ಆಮೇಲೆ ಎದ್ದು ನಿಲ್ಲೋಣ. ಕೇಳಿರಿ, ನಿಮಗೆ ಕೊಡಲಾಗುವುದು. ಎಲ್ಲಿ 2 ಅಥವಾ 3 ನನ್ನ ನಾಮದಲ್ಲಿ ಸೇರುತ್ತಾರೋ ಅವರ ಮಧ್ಯೆ ನಾನು ಪ್ರಸನ್ನನಾಗುವೆನು ಎಂದು ವಾಗ್ದಾನ ಮಾಡಿದ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ಬೇಡಿಕೊಳ್ಳೋಣ. ವಿಶ್ವವ್ಯಾಪಿ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಧಾರ್ಮಿಕ ಸಹೋದರ ಸಹೋದರಿಯರು ಕ್ರಿಸ್ತರಿಗೆ ಸಾಕ್ಷಿಯಾಗುವಂತೆ ಬಾಳಿ ತಮ್ಮ ಆದರ್ಶಭರಿತ ಜೀವನದ ಮೂಲಕ ಜಗದಲ್ಲಿ ಸರ್ವರಿಗೂ ಕ್ರಿಸ್ತನ ಪ್ರಭೆಯನ್ನು ಪಸರಿಸುವಂತೆ ನಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ದೇಶದ ಎಲ್ಲ ರಾಜಕೀಯ ನಾಯಕರು ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸರ್ವರ ಒಳಿತಿಗೆ ಸಹಬಾಳ್ವೆಗೆ ಪೂರಕವೆನಿಸುವ ಕಾರ್ಯಗಳನ್ನು ಕೈಗೊಂಡು ಆ ಮೂಲಕ ಅಭಿವೃದ್ಧಿ ಪಥದಲ್ಲಿ ದೇಶವನ್ನು ಮುನ್ನಡೆಸುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ಈ ಮಹೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ರೋಗ ರುಜಿನಗಳನ್ನು ಹಾಗೂ ನೋವುಗಳನ್ನು ನಿಮಗೆ ಅರ್ಪಿಸಿದ ಸಕಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ಅವರವರ ವಿಶ್ವಾಸ ಅವರನ್ನು ಗುಣಪಡಿಸಿ ನಿಮ್ಮ ನಾಮದ ಮಹಿಮೆಗಾಗಿ ನಾವು ಸಾಕ್ಷಿ ಹೇಳುವಂತೆ ಜೀವಿಸುವ ಕೃಪೆಗಾಗಿ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಮಹೋತ್ಸವದ ಯಶಸ್ಸಿಗಾಗಿ ದುಡಿದ ಈ ಧರ್ಮಕೇಂದ್ರದ ಹಾಗೂ ಧರ್ಮಕ್ಷೇತ್ರದ ಸರ್ವರನ್ನು ಹರಸಿರಿ. ತಮ್ಮ ಸಮಯ ಸಂಪನ್ಮೂಲಗಳನ್ನು ಉದಾರ ಮನಸ್ಸಿನಿಂದ ಅರ್ಪಿಸಿದ ಅವರನ್ನು, ಅವರ ಕುಟುಂಬ ವರ್ಗವನ್ನು ಹಾಗೂ ಪ್ರತಿ ಶ್ರಮವನ್ನು ಆಶೀರ್ವದಿಸುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಬಲಿಪೂಜೆಯಲ್ಲಿ ಭಾಗವಹಿಸಿರುವ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ಹಾಗೂ ನಾವು ನಿಮ್ಮ ಕರುಣೆಗೆ ಒಪ್ಪಿಸಿದ ಎಲ್ಲ ಕೋರಿಕೆಗಳನ್ನು ಸ್ವೀಕರಿಸಿ ನಮಗೆ ಯೋಗ್ಯವೆಂದು ಹಾಗೂ ನಿಮ್ಮ ಮಹಿಮೆ ಬೆಳಗಿಸುವ ಎಲ್ಲ ವರಕೃಪೆಗಳನ್ನು ಕರುಣಿಸಿರೆಂದು ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಅಗತ್ಯಗಳಿಗಾಗಿ ನಾವು ಬೇಡಿಕೊಳ್ಳೋಣ. ಯಾರೆಲ್ಲ ನಮ್ಮಲ್ಲಿ ನನಗಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಂಡಿದ್ದಾರೋ ಅವರಿಗೋಸ್ಕರ ಪ್ರಾರ್ಥಿಸೋಣ. ನಾನಾ ರೋಗಗಳಿಂದ ನರಳಿ ಜೀವನದಲ್ಲಿ ಜುಗುಪ್ಸೆಗೊಂಡವರಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ದೇವರೇ, ಸರ್ವರ ಅಂತರಂಗವನ್ನು ಬಹಿರಂಗವನ್ನು ಅರಿತವರು ನೀವೊಬ್ಬರೇ ಆಗಿದ್ದೀರಿ. ನಮ್ಮೆಲ್ಲರ ಅಗತ್ಯಗಳು ನಾವು ಬೇಡಿಕೊಳ್ಳುವ ಮುಂಚೆಯೇ ನೀವು ತಿಳಿದುಕೊಂಡಿದ್ದೀರಿ. ಆದರೂ ನಿಮ್ಮ ಮಕ್ಕಳು ಆದ ನಾವು ನಮ್ಮ ಕರ್ತವ್ಯವೆಂದು ನಾವು ನಿಮ್ಮಲ್ಲಿ ನಮ್ಮ ಹೃದಯದ ಆಶೆ ಆಕಾಂಕ್ಷೆಗಳನ್ನು, ಕೋರಿಕೆಗಳನ್ನು, ಬೇಡಿಕೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಒಂದು ವೇಳೆ ನಿಮ್ಮ ಇಚ್ಛೆಯಾದರೆ ನಾವು ಪ್ರಾರ್ಥಿಸಲವನ್ನೂ ನಮಗೆ ದಯಪಾಲಿಸು. ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್. ಪುಟ ಸಂಖ್ಯೆ 28.
ಜಲವು ಗಿಡಮರವು ಎಲ್ಲವೂ ನಿನ್ನದೇ. ನೀಡಲು ಏನಿದೆ ಪ್ರಭುವೇ, ಸರ್ವವು ನೀನಿತ್ತ ಕೊಡುಗೆ. ಈ ರೊಟ್ಟಿ ರಸದ ಜೊತೆಗೆ ಅರ್ಪಿಪೆ ಎನ್ನನ್ನೇ ನಿನಗೆ. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ನಾ ತಂದ ಕಾಣಿಕೆ ನನ್ನದೇನೂ ಅಲ್ಲ, ನಿನ್ನ ಕರುಣೆಯಿಂದ ನೀ ಮಾಡುವೆಯಲ್ಲ. ಈ ಬಾಳ ಕಾಣಿಕೆ ಅಣುಗಿಂತ ಕಿರಿದು, ನಿನ್ನ ಮಮತೆಯಿಂದ ನೀ ಮಾಡುವೆ ಹಿರಿದು. ಸ್ವೀಕರಿಸು ಎನ್ನ ತನು ಮನವ, ಸಂಸ್ಕರಿಸು ಎನ್ನ ಕಣ ಕಣವ. ಸ್ವೀಕರಿಸು ಎನ್ನ ತನು ಮನವ, ಸಂಸ್ಕರಿಸು ಎನ್ನ ಕಣ ಕಣವ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆ ದೂತರಿಂದ ಸ್ವರ್ಗದ ಶಕ್ತರೊಂದಿಗೆ ಇಹದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ
ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರು ಜೆರಾಲ್ಡ್ ಐಸಕ್ ಲೋಬೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲಿಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪುಟ ಸಂಖ್ಯೆ 30. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದಲ್ಲಿ ನಮಗೆ ಸಾಕ್ಷಿ ಕೊಡಲು ಕರೆ ನೀಡಿರುವ ಯೇಸು ಸ್ವಾಮಿ ಇವರಾಗಿದ್ದಾರೆ. ಇವರ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು, ತಾವು ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದಯವಿಟ್ಟು ಕುಳಿತುಕೊಳ್ಳೋಣ. ಈಗ ಪರಮಪ್ರಸಾದ ಭುಜಿಸುವ ಸಮಯ. ನೀವಿದ್ದ ಸ್ಥಳದಲ್ಲೇ ಗುರುಗಳು ಬಂದು ಪರಮಪ್ರಸಾದವನ್ನು ಹಂಚಲಿರುವರು. ಪ್ರಿಯರೇ, ಪರಮಪ್ರಸಾದವನ್ನು ನಿಮ್ಮ ಹಸ್ತಗಳಲ್ಲಿ ಸ್ವೀಕರಿಸಿರಿ ಹಾಗೂ ಭಕ್ತಿಯಿಂದ ಭುಜಿಸೋಣ. ಇದು ನಮಗೆ ಕಥೋಲಿಕರಿಗೆ, ದೀಕ್ಷಾಸ್ಥಾನ ಪಡೆದವರಿಗೆ ಒಂದು ಪರಿಶುದ್ಧವಾದ ಸಂಸ್ಕಾರ. ಪ್ರಭುವಿನ ಶರೀರ ಮತ್ತು ರಕ್ತವೆಂಬಂತೆ ಇದನ್ನು ಪರಿಗಣಿಸಿ ವಿಶ್ವಾಸದಿಂದ ನಾವು ಭುಜಿಸ್ತೇವೆ. ಆದ್ದರಿಂದ ಕ್ರೈಸ್ತೇತರ ಬಂಧುಗಳು, ಕ್ರೈಸ್ತರಲ್ಲದ ಸಹೋದರ ಸಹೋದರಿಯರು ಒಂದು ವೇಳೆ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರೆ ನಾನು ನಿಮ್ಮಲ್ಲಿ ಅತಿ ವಿನಯದಿಂದ ಭಿನ್ನಯಿಸ್ತೇನೆ. ದಯವಿಟ್ಟು ತಾವಿದ್ದ ಸ್ಥಳದಲ್ಲೇ ಕುಳಿತುಕೊಳ್ಳಿರಿ. ಈ ಪರಮ ಪ್ರಸಾದವನ್ನು ನೀವು ಭುಜಿಸಬಾರದಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ.
ಬೇಡುವೆ ನೆಲೆಸುವ ಎನ್ನೋಳು ಯೇಸು ಪ್ರಭುವೇ ಬಾ ಹೃದಯ ಗುಡಿಗೆ ಬಾ ಯೇಸು ಪ್ರಭುವೇ ಬಾ ನೆಲೆಸು ದೇವಾ ಬಾ ಯೇಸು ಪ್ರಭುವೇ ಬಾ ಹೃದಯ ಗುಡಿಗೆ ಬಾ ಯೇಸು ಪ್ರಭುವೇ ಬಾ ನೆಲೆಸು ದೇವಾ ಬಾ ನೋವು ತುಂಬಿದ ಬಾಳಿಗೆ ನಲಿವ ನೀಡವಾ ಈರುಳು ಕವಿದ ಮನಸ್ಸಿಗೆ ಆಶಾ ಕಿರಣವಾ ಒಡಲೆನ್ನ ಕಾದಿದೆ ಸ್ಫೂರ್ತಿ ಚಿರುಮೆವಾ ಮನವೆನ್ನ ಮಿಡಿದಿದೆ ಬಾಳದೊರೆಯೇ ಬಾ ಬಾಳದೊರೆಯೇ ಬಾ ಯೇಸು ಪ್ರಭುವೇ ಬಾ ಹೃದಯ ಗುಡಿಗೆ ಬಾ ಯೇಸು ಪ್ರಭುವೇ ಬಾ ನೆಲೆಸು ದೇವಾ ಬಾ ಯೇಸು ಪ್ರಭುವೇ ಬಾ ಹೃದಯ ಗುಡಿಗೆ ಬಾ ಯೇಸು ಪ್ರಭುವೇ ಬಾ ನೆಲೆಸು ದೇವಾ ಬಾ ವಂದನೆ ಪ್ರಭುವೇ ವರದಾತನು ನೀನೇ ಕೃಪೆ ಮಾಡಿ ಕರುಣಿಸಿದೆ ಬಾಳನ್ನು ಬೆಳಗಿಸಿದೆ ವಂದನೆ ಪ್ರಭುವೇ ವರದಾತನು ನೀನೇ ಕೃಪೆ ಮಾಡಿ ಕರುಣಿಸಿದೆ ಬಾಳನ್ನು ಬೆಳಗಿಸಿದೆ ರೊಟ್ಟಿಯ ರೂಪದಿ ದೇಹವ ನೀಡಿದೆ ದ್ರಾಕ್ಷಾರಸದಿ ರಕ್ತವ ಸುರಿದೆ ರೊಟ್ಟಿಯ ರೂಪದಿ ದೇಹವ ನೀಡಿದೆ ದ್ರಾಕ್ಷಾರಸದಿ ರಕ್ತವ ಸುರಿದೆ ಸ್ನೇಹಕ್ಕೆ ಪ್ರೀತಿಗೆ ಅರ್ಥವ ಮೂಡಿಸಿ ನಿನ್ನಂತೆ ಬಾಳಲು ಕರೆದೆ ನಿನ್ನಂತೆ ಬಾಳಲು ಕರೆದೆ
ಬೆಳಗಿಸಿದೆ, ಬಾಳನ್ನು ಬೆಳಗಿಸಿದೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕೊಡುಗೆಯಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಹಬ್ಬದಂದು ನಾವು ಸಲ್ಲಿಸುವ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದು ನಿಮಿಷ ದಯವಿಟ್ಟು ಕುಳಿತುಕೊಳ್ಳೋಣ ಪ್ರಿಯರೇ. ಈ ದಿವಸದ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದಂಥ ಗುರುಗಳು ವಂದನೀಯ ಫಾದರ್ ರಾಬರ್ಟ್ ಕ್ರಾಸ್ತಾ ಇವರು ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ಎಂಬ ಮಿಷನ್ ಸ್ಟೇಷನಲ್ಲಿ ಅವರ ಇಡೀ ಧರ್ಮ ಕೇಂದ್ರಕ್ಕೆ ಅವರೊಬ್ಬರೇ ಕ್ರೈಸ್ತರು. ಆ ಸೇವೆಯನ್ನು ಅವರು ನೀಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಅಷ್ಟು ದೂರದಿಂದ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಿದ ಅವರಿಗೆ, ಅದೇ ರೀತಿ ಈ ಪೀಠದ ಮೇಲಿರುವಂಥ ಎಲ್ಲ ಗುರುವರಿಯರಿಗೆ ನಾನು ವಂದಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಇವತ್ತು ಈ ಬಲಿಪೂಜೆಯ ಸಮಯದಲ್ಲಿ ಸುಮಧುರವಾದ ಹಾಡುಗಳನ್ನು ಹಾಡುತ್ತಾ ದೇವರನ್ನು ಸ್ತುತಿಸಲು ನಮಗೆ ಸಹಾಯ ಮಾಡಿದವರು ಕೊಪ್ಪ ಧರ್ಮ ಕೇಂದ್ರದ ಗಾಯನ ವೃಂದ. ತುಂಬ ದೂರದಿಂದ ಅವರು ಪ್ರಯಾಣ ಮಾಡಿ ಇಲ್ಲಿ ಬಂದು ಸುಂದರವಾಗಿ ಹಾಡಿದ್ದಾರೆ. ಎಲ್ಲರಿಗೆ ನಿಮಗೆ ವಂದನೆಗಳು. ಪ್ರಿಯರೇ, ನೀವು ದೂರಗಳಿಂದ ಪ್ರಭುವಿನ ದರ್ಶನ ಮಾಡಿ ಸಂತ ಲಾರೆನ್ಸರ ಮುಖಾಂತರ ಕೃಪಾವರ ಬೇಡಲಿಕ್ಕೆ ಇಲ್ಲಿ ಬಂದಿದ್ದೀರಾ. ನೀವು ಕುಟುಂಬ ಸಮೇತರಾಗಿ ಬಂದಿದ್ದೀರಿ. ಧರ್ಮ ಭಗಿನಿಯರು ಬಂದಿದ್ದಾರೆ, ಸಹೋದರ ಸಹೋದರಿಯರು, ಧಾರ್ಮಿಕರು ಸಹೋದರ ಸಹೋದರಿಯಲ್ಲಿದ್ದಾರೆ. ತಮಗೆಲ್ಲರಿಗೂ ನಾನು ಪ್ರಭುವಿನ ಆಶೀರ್ವಾದವನ್ನು ವಂದನೆಗಳನ್ನು ತಿಳಿಸುತ್ತೇನೆ. ಪ್ರಿಯರೇ, ಈಗ ಪೂಜೆ ಮುಗಿಸಿ ಹೊರಗಡೆ ಹೋಗುವಾಗ ನನ್ನ ಎಡಭಾಗದಲ್ಲಿ ಈ ಕಡೆ ಒಂದು ವೇಳೆ ನಿಮ್ಮ ಹರಕೆಗಳಿದ್ದರೆ, ನಿಮ್ಮ ಕೋರಿಕೆಗಳನ್ನು ಹಾಗೂ ಬಲಿಪೂಜೆಯನ್ನು ಅರ್ಪಿಸಲಿಕ್ಕೆ ಬೇಕಿದ್ದರೆ ಇಲ್ಲಿ ಒಂದು ಕೌಂಟರ್ ಇದೆ, ಅಲ್ಲಿ ನಿಮ್ಮ ಸ್ತೋತ್ರ ಕಾಣಿಕೆಗಳನ್ನು ಅರ್ಪಿಸ್ಬೋದು. ಪಾಪ ನಿವೇದನೆ ಮಾಡಲಿಕ್ಕೆ ಅದೇ ಗುರುಗಳು ಆ ಕಡೆ ಇದ್ದಾರೆ, ಅಲ್ಲಿ ಕೂಡ ನೀವು ಹೋಗಿ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ನನ್ನ ಬಲಗಡೆ ಧಾರ್ಮಿಕ ಪುಸ್ತಕಗಳ, ಮೊಂಬತ್ತಿಗಳ ಹಾಗೂ ಸಂತ ಭಕ್ತರ ಜೀವನದ ಎಲ್ಲ ಪುಸ್ತಕಗಳು, ಧಾರ್ಮಿಕ ವಸ್ತುಗಳು ನಿಮಗೆ ಅಲ್ಲಿ ಹತ್ತೂರು ಸ್ಟಾಲಲ್ಲಿ, ಅದೇ ರೀತಿ ದಿವ್ಯ ಜ್ಯೋತಿ ಹಾಗೂ ಮಂಗಳ ಜ್ಯೋತಿ ಸ್ಟಾಲ್ಗಳಲ್ಲಿ ನಿಮಗೆ ಲಭ್ಯವಿದೆ. ಉಜ್ವಾಡ್ ಹಾಗೂ ರಕ್ನೋ ಈ ಪತ್ರಗಳ ಏನು ಹೇಳ್ತಾರೆ ಚಂದಾವನ್ನು ನೀವು ನವೀಕರಿಸಬಹುದಾಗಿದೆ. ಆದ್ದರಿಂದ ಪ್ರಿಯರೇ, ಒಂದು ಸೂಚನೆ ನಿಮಗೆ, ಈ ವರ್ಷ ನಾವು ನಮ್ಮ ಕುಟುಂಬಗಳಲ್ಲಿ ಪವಿತ್ರ ಪುಸ್ತಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವುದರಿಂದ ಪವಿತ್ರ ಪುಸ್ತಕದ ಎಲ್ಲ 73 ಪುಸ್ತಕಗಳನ್ನು ನಾವು ಕಂಠಪಾಠ ಕಲಿಬೇಕು ಎಂಬ ಉದ್ದೇಶದಿಂದ ನಾವೊಂದು ಕ್ಯಾಲೆಂಡರನ್ನು ಇಲ್ಲಿ ಸಿದ್ಧಪಡಿಸಿದ್ದೇವೆ. ಇದನ್ನು ಧರ್ಮಾಧ್ಯಕ್ಷರು ಮೊನ್ನೆ ಸಂಡೇ ಬಿಡುಗಡೆಗೊಳಿಸಿದ್ದಾರೆ. ಪ್ರಿಯರ, ಒಂದು ಕುಟುಂಬಕ್ಕೆ ಒಂದು ಕ್ಯಾಲೆಂಡರ್ ಎಂಬಂತೆ ನಾವು ನೋಡಿದರೆ ಪ್ರತಿ ತಿಂಗಳು ಅದರ ಮೇಲೆ ದೃಷ್ಟಿ ಹಾಯಿಸುವಾಗ ಖಂಡಿತವಾಗಿ 73 ಪುಸ್ತಕಗಳನ್ನು ನಾವು ಕಲೀಲಿಕ್ಕೆ ಶಕ್ತರಾಗ್ತೇವೆ. ಇವತ್ತಿನ ಮುಂದಿನ ಬಲಿಪೂಜೆ ಏನಿದೆ ಅದು 6 ಗಂಟೆಗೆ ಸರಿಯಾಗಿ ಇರುವುದು. ಕೊಂಕಣಿ ಭಾಷೆಯಲ್ಲಿ ತಮಗೆಲ್ಲರಿಗೂ ಮಗದೊಮ್ಮೆ ವಂದಿಸುವಾಗ ಮುಂದಿನ ವರ್ಷ ಈ ಪುಣ್ಯಕ್ಷೇತ್ರದಲ್ಲಿ ಈ ಹಬ್ಬದ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವ ಕೂಡ ನಡೆಯಲಿರುವುದು ಅಂತ ಈ ಪುಣ್ಯಕ್ಷೇತ್ರದ ರೆಕ್ಟರ್ ಆದಂಥ ವಂದನೀಯ ಪೂಜ್ಯ ಫಾದರ್ ಆಲ್ಬನ್ ಡಿಸೋಜ್ ಅವರು ತಿಳಿಸಿದ್ದಾರೆ. ಹೆಚ್ಚಿನ ವಿವರಕ್ಕೆ ನೀವು ಅವರನ್ನು ಸಂಪರ್ಕಿಸಬಹುದು. ನಿಮಗೆಲ್ಲರಿಗೂ ವಂದಿಸುವಾಗ 1 ನಿಮಿಷ ಮೌನವಾಗೋಣ, ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ರೋಗಗಳನ್ನು, ಕಷ್ಟಗಳನ್ನು ಯೇಸುವಿಗೆ ಹೇಳಿಕೊಳ್ಳೋಣ. ದೈಹಿಕ ಕಾಯಿಲೆಗಳು, ದೀರ್ಘಕಾಲದ ಗುಣಪಡಿಸಲಾಗದ ಕಾಯಿಲೆಗಳು ಇದ್ದಿದ್ದರೆ ಅಂಥವರನ್ನು ಸ್ಮರಿಸೋಣ. ದೈನಂದಿನ ಔಷಧಿಗಳನ್ನು ಸೇವಿಸುವಂಥವರು ಯಾರಾದರೂ ಇದ್ದರೆ ಪ್ರಭುವಿ ಹತ್ರ ಬೇಡೋಣ. ನನಗೆ ಅಸಾಧ್ಯವಾದುದು ಯಾವುದಿಲ್ಲ, ನಾನೇ ನಿನ್ನನ್ನು ಗುಣಪಡಿಸುವಂಥ ಸರ್ವೇಶ್ವರ ಸ್ವಾಮಿ ಅಂತ ಹೇಳಿದ್ದಾರೆ ದೇವರ ವಾಕ್ಯ. ಅವರು ಗುಣ ಹೊಂದಿದ್ದು ಯಾವುದೇ ಔಷಧಿಯಿಂದ, ಮುಲಾಮಿನಿಂದ ಅಲ್ಲ. ಹೇ ಸರ್ವೇಶ್ವರ,
ನಾವು ಗುಣ ಹೊಂದಿದೆವು ನಿಮ್ಮ ವಾಕ್ಯದಿಂದ. ಆ ವಾಕ್ಯವನ್ನು ನಾವು ಆಲಿಸಿದ್ದೇವೆ, ಪ್ರಭುವನ್ನು ಭುಜಿಸಿದ್ದೇವೆ. ಅವರೇ ನಮ್ಮನ್ನು ಸ್ವಸ್ಥಪಡಿಸಲಿದ್ದಾರೆ. ಈ ವಿಶ್ವಾಸದಿಂದ ಎದ್ದು ನಿಂತುಕೊಳ್ಳೋಣ. ವ್ಯಾಧಿಷ್ಠರಿಗಾಗಿ ಈಗ ಗುರುಗಳು ಪ್ರಾರ್ಥಿಸ್ತಾರೆ. ನಮ್ಮ ಸಹಾಯ ಪ್ರಭು ದೇವರಲ್ಲಿರುವವರು, ಅವರೇ ಇಹ ಪರಗಳನ್ನು ಉಂಟು ಮಾಡಿರುವವರು. ಪ್ರಭುವೇ ದಯೆಯಿಂದ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ವಿಜ್ಞಾಪನೆಯು ನಿಮ್ಮ ಸಮ್ಮುಖಕ್ಕೆ ಏರಲಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಸ್ವಸ್ಥಪಡಿಸುವ ಶಕ್ತಿಯನ್ನು ನೀವು ರೋಗಗ್ರಸ್ತರ ಶರೀರದಲ್ಲಿ ಸುರಿಸಿ ಕಷ್ಟಪಡುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರೀತಿಯಿಂದ ಅವರನ್ನು ಕಾಪಾಡುತ್ತೀರಿ. ಈ ನಿಮ್ಮ ಭಕ್ತ ವಿಶ್ವಾಸಿಗಳನ್ನು ಕರುಣೆಯಿಂದ ವೀಕ್ಷಿಸಿರಿ. ಪಾಪದ ದಂಡನೆಯಾಗಿ ಅವರನ್ನು ಆವರಿಸಿರುವ ಸಕಲ ಬಂಧನಗಳನ್ನು ಬಿಡಿಸಿರಿ. ಮಾನಸಿಕ ಹಾಗೂ ದೈಹಿಕ ವೇದನೆಯಿಂದ ಅವರನ್ನು ಮುಕ್ತಗೊಳಿಸಿರಿ. ನಿಮ್ಮ ಅಪರಿಮಿತ ದಯೆಯನ್ನು ನಂಬಿ ಬಂದಿರುವ ಎಲ್ಲ ಭಕ್ತರಿಗೆ ಸಂತ ಲಾರೆನ್ಸರ ಮಧ್ಯಸ್ಥಿಕೆಯಿಂದ ದೇಹಾತ್ಮಕ್ಕೆ ಸೌಖ್ಯ ನೀಡಿರಿ. ಈ ಪುಣ್ಯಕ್ಷೇತ್ರದಲ್ಲಿ ಅವರು ಪಡೆದ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಂತೃಪ್ತಿ ಅವರಲ್ಲಿ ನೆಲೆಸಲಿ. ಶಾಂತಿ ಸಮಾಧಾನ ಪಡೆದ ನಿಮ್ಮ ಭಕ್ತರು ಯೇಸು ಸ್ವಾಮಿಯ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ಪಡೆಯುವಂತಾಗಲಿ. ಅವರು ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುವ ನಿಜ ಭಕ್ತರಾಗಲಿ. ತಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಅವರಿಗೆ ದಯಪಾಲಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇದ್ದು ನಿಮ್ಮನ್ನು ಸಂರಕ್ಷಿಸಲಿ. ಆಮೆನ್. ಅವರು ನಿಮ್ಮಲ್ಲಿದ್ದು ನಿಮ್ಮನ್ನು ಕಾಪಾಡಲಿ. ಆಮೆನ್. ಅವರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ಹಿಂದಿದ್ದು ಬೆಂಬಲವಾಗಿರಲಿ, ಮೇಲಿದ್ದು ಆಶೀರ್ವದಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನೆಲೆಸಲಿ. ಆಮೆನ್. ಈಗ ಕೊನೆಯ ರಾಗವನ್ನು ಹಾಡೋಣ. ಅದರ ನಂತರ ನಿಮ್ಮ ಕೈಪಿಡಿಗಳನ್ನು ಅದೇ ಸ್ಥಳದಲ್ಲಿ ಬಿಟ್ಟು ಮುಂದಿನ ಪೂಜೆಗೆ ನಮಗೆ ಸಹಕಾರಿಯಾಗುವಂತೆ ನಾವು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಕೊನೆಯ ಗೀತೆಯನ್ನು ಹಾಡೋಣ. ಪುಟ ಸಂಖ್ಯೆ 35. ಸಂತರೇ, ನಮ್ಮ ಬಾಳಿನ ಮಾದರಿಯೇ, ನಿಮ್ಮ ಪ್ರೀತಿಯ ಸವಿ ಅಮೃತ ನಮಗಿಂದು ವರದಾನ, ನಮಗಿಂದು ನಿಮ್ಮ ದಾನ, ನಮಗಿಂದು ನಿಮ್ಮ ದಾನ. ಮಕ್ಕಳು ನಾವು ಬಂದಿಹೆವು, ದೈನ್ಯದಿ ಬೇಡುವೆವು, ನಡೆಸು ನಿಯಮ್ಮನು ಕೈ ಹಿಡಿದು ಕ್ರಿಸ್ತನ ಹಾದಿಯಲಿ, ಬಳಲಿದ ಬಾಳನು ಬೆಳಗಿಸುತ್ತಾ ಶೋಷಿತ ಜನರನ್ನು ಪೋಷಿಸುತ್ತಾ, ಬಳಲಿದ ಬಾಳನು ಬೆಳಗಿಸುತ್ತಾ ಶೋಷಿತ ಜನರನ್ನು ಪೋಷಿಸುತ್ತಾ, ನೀ ತೋರಿಸು ನಮಗೆಲ್ಲ ಸ್ವರ್ಗದ ಮಾರ್ಗವ, ಸ್ವರ್ಗದ ಮಾರ್ಗವ. ಪ್ರೀತಿಯ ಓ ಸಂತರೇ, ನಮ್ಮ ಬಾಳಿನ ಮಾದರಿಯೇ, ನಿಮ್ಮ ಪ್ರೀತಿಯ ಸವಿ ಅಮೃತ ನಮಗಿಂದು ವರದಾನ, ನಮಗಿಂದು ನಿಮ್ಮ ದಾನ, ನಮಗಿಂದು ನಿಮ್ಮ ದಾನ. ಪುತ್ರರೊಡಗೂಡಿ ಹರಸೆ ಮರುತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ, ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಸಂತ ಲಾರೆನ್ಸರೇ, ನಮಗಾಗಿ ಪ್ರಾರ್ಥಿಸಿರಿ.